ಕೆಎಸ್ಆರ್ಟಿಸಿ ಬಸ್ನಲ್ಲಿ ಚಿಲ್ಲರೆ ವಿಚಾರಕ್ಕೆ ಕಂಡಕ್ಟರ್ ಓರ್ವ ಮಹಿಳಾ ಪ್ರಯಾಣಿಕ ಜೊತೆ ಅಸಭ್ಯವಾಗಿ ವರ್ತಿಸಿದ ಘಟನೆ ನಡೆದಿದ್ದು, ಈ ಬಗ್ಗೆ ಮಹಿಳೆ ನೀಡಿದ ದೂರಿನಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಾಗಲಕೋಟೆ ನಿವಾಸಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ರಾಜು ಎಂಬುವರ ಮೇಲೆ ದೂರು ನೀಡಲಾಗಿದೆ. ಪ್ರೀತಮ್ ಎಂಬುವರು ಮಂಗಳೂರು ಪಂಪ್ವೆಲ್ ಎಂಬಲ್ಲಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹತ್ತಿ ಬೀಸರೋಡಿಗೆ ಟಿಕೆಟ್ ಪಡೆದಿದ್ದಾರೆ. ಪ್ರತಿದಿನ ಅವರು ಬಸ್ನಲ್ಲಿ ಪ್ರಯಾಣಿಸುವ ಮಹಿಳೆ. ಆ ಕಾರಣಕ್ಕಾಗಿ ಟಿಕೆಟ್ ಬೆಲೆ ಕೂಡ ಗೊತ್ತಿತ್ತು. ಮಂಗಳೂರು ಬೀಸರೋಡು 26 ರೂಪಾಯಿ ಟಿಕೆಟ್ಗಾಗಿ ಅವರ ಬಳಿ ಚಿಲ್ಲರೆ ಇಲ್ಲ ಎಂಬ ಕಾರಣಕ್ಕೆ 106 ನೀಡಿದ್ದಾರೆ. ಆದರೆ ಟಿಕೆಟ್ ನೀಡಿದ ಕಂಡಕ್ಟರ್ ಚಿಲ್ಲರೆ ಕೊಡಿ ಎಂದು ಕೇಳಿದಾಗ ನನ್ನ ಬಳಿ ಚಿಲ್ಲರೆ ಇಲ್ಲ, ಹಾಗಾಗಿ 106 ರೂಪಾಯಿ ನೀಡಿದ್ದೇನೆ ಎಂದು ಸೌಮ್ಯವಾಗಿ ತಿಳಿಸಿದ್ದಾರೆ. ಆದರೆ ಮಹಿಳಾ ಪ್ರಯಾಣಿಕೆ ಮಾತಿಗೆ ಬೆಲೆ ಕೊಡದೆ ಚಿಲ್ಲರೆ ಇಲ್ಲದೆ ಯಾಕೆ ಬರ್ತೀರಿ ಎಂದು ಇಲ್ಲಸಲ್ಲದ ಅವಾಚ್ಯ ಶಬ್ದಗಳಿಂದ ಬೈದು ಮಹಿಳಾ ಪ್ರಯಾಣಿಕೆ ನಿಂದನೆ ಮಾಡಿದ್ದಾರೆ. ಸಾಲದೆಂಬುದಕ್ಕೆ ಬಸ್ನಲ್ಲಿರುವ ಸಹ ಪ್ರಯಾಣಿಕರಲ್ಲಿಯೂ ಈ ವಿಚಾರವಾಗಿ ಅನಗತ್ಯ ಮಾತುಗಳ ಮೂಲಕ ಪ್ರಯಾಣಿಕೆಯನ್ನು ನಿಂದಿಸಿ ಬಳಿಕ ಪರಂಗಿಪೇಟೆಯಲ್ಲಿ ಬಸ್ ನಿಲ್ಲಿಸಿ ಬಲಾತ್ಕಾರವಾಗಿ ಮಹಿಳಾ ಪ್ರಯಾಣಿಕೆಯನ್ನು ಅಲ್ಲಿರುವ ಪೊಲೀಸ್ ಔಟ್ ಪೋಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಯಾರು ಪೊಲೀಸರು ಇಲ್ಲದ ಕಾರಣ ವಾಪಸ್ ಬಸ್ ಮೂಲಕ ಬೀಸರೋಡಿಗೆ ಬಂದಿದ್ದಾರೆ. ಬೀಸರೋಡ್ವರೆಗೂ ಚಿಲ್ಲರೆ ಕೊಡದೆ ಸತಾಯಿಸಿದ ಕಂಡಕ್ಟರ್ ಬಗ್ಗೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸ್ ಯಾಕೆ ಇಲ್ಲ? ಕರ್ಸ್ರಿ. ಯಾನ್ ಪಾಡ್ಪಾಡ ಮಾತ್ರ ನಿನ್ನ ನಿಲ್ವಾ ನೀನು ಡ್ಯೂಟಿಯಲ್ಲಿ ಇರುವಾಗ ಮಾಡ್ತಿದ್ದೀನಿ ಮಾಡ್ತೀನಿ. ಈಗ ರೂಲ್ಸ್ ಉಂಟಲ್ಲ, ನಾನು ರೂಲ್ಸ್ ಹೇಳ್ತೇನೆ ನಿಮಗೆ. ಕರ್ಸ್ರಿ. ಕರ್ಸಿ. ಪೊಲೀಸ್ ಯಾಕೆ ಇಲ್ಲ? ಕರ್ಸ್ರಿ. ಯಾನ್ ಪಾಡ್ಪಾಡ ಮಾತ್ರ ನಿನ್ನ ನಿಲ್ವಾ ನೀನು ಡ್ಯೂಟಿಯಲ್ಲಿ ಇರುವಾಗ ಮಾಡ್ತಿದ್ದೀನಿ ಮಾಡ್ತೀನಿ. ಈಗ ರೂಲ್ಸ್ ಉಂಟಲ್ಲ, ನಾನು ರೂಲ್ಸ್ ಹೇಳ್ತೇನೆ ನಿಮಗೆ. ಕರ್ಸ್ರಿ. ಕರ್ಸಿ. ಪೊಲೀಸ್ ಯಾಕೆ ಇಲ್ಲ?